ಪತ್ರಿಕಾ ಭವನದಲ್ಲಿ ಕಾರ್ಯಚಟುವಟಿಕೆ ಸಭೆಗೆ ಹಾಜರಾಗುವ ಬಗ್ಗೆ ಇಂದು ಜಿಲ್ಲಾಧಿಕಾರಿಯವರ ಸೂಚನೆಯಂತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಮಂಜುನಾಥ ಬಿ ಅವರು ಪುತ್ತೂರು ಪತ್ರಿಕಾ ಭವನದಲ್ಲಿ ಸಭೆಯನ್ನ ನಡೆಸಿದರು. ಸಭೆಯಲ್ಲಿ ಪುತ್ತೂರು ತಾಲೂಕು ಪತ್ರಕರ್ತರ ಸಂಘ ಅಧ್ಯಕ್ಷರು, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಸಮಿತಿ ಅಧ್ಯಕ್ಷರು ಹಾಗೂ ಪುತ್ತೂರು ಕರ್ನಾಟಕ ಪತ್ರಕರ್ತರ ಸಂಘ ಅಧ್ಯಕ್ಷರ ಸಮ್ಮುಖದಲ್ಲಿ ಸಭೆ ನಡೆಯಿತು. ಪತ್ರಿಕಾ ಭವನದಲ್ಲಿ ಎಲ್ಲಾ ಪತ್ರಕರ್ತ ಸಂಘಕ್ಕೂ ಪತ್ರಿಕಾಗೋಷ್ಠಿ ನಡೆಸಲು ಅವಕಾಶವನ್ನ ನೀಡುವುದರ ಬಗ್ಗೆ ಚರ್ಚೆ ನಡೆಸಲಾಯಿತು ಹಾಗೂ ಈ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಎಲ್ಲರಿಗೂ ಮುಕ್ತ ಅವಕಾಶ ನೀಡುವುದರ ಕುರಿತಾಗಿ ತೀರ್ಮಾನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಈಗೆಲ್ಲ ಇದನ್ನ ಮಾಡ್ಕೊಂಡಿರ್ತಾರಲ್ಲ, ಮೇಲೆ ಇದು ಮಾಡ್ಕೊಂಡಿರ್ತಾರೆ, ಅದು ಬೇಸ್ ಮೇಲೆ ಎಲ್ಲರೂ ಮಾಡ್ಕೋಬೋದು. ಅದನ್ನ ಕನ್ಸಿಡರ್ ಮಾಡಕ್ ಬರಲ್ಲ, ಅದೊಂದು ಬರೋದು ನಾನು ಮಾಡೋದಲ್ಲ. ನಮ್ಗೆ ಕೇಂದ್ರ ಸರ್ಕಾರ ನಮ್ಮ ಇದರಲ್ಲೇ ಅಫಿಡವಿಟ್ ಆಗಿದೆ, ಅದು ಮಾಧ್ಯಮ ಬರ್ತೇನೆ. ಅವರ ಸಂಘದ ಮೆಂಬರ್ಶಿಪ್ ಹೇಳ್ತಿರೋದಲ್ಲ, ಒಂದು ಭವನದಲ್ಲಿ ಅವಕಾಶ ಮಾಧ್ಯಮಕ್ಕೆ ಮತ್ತು ಪತ್ರಿಕಾ ಭವನ ಮತ್ತು ವರದಿಗಾರರಿಗೆ ಭಾಳ ಒಂದು ಚರಿತ್ರೆ ಇದೆ. ನಾನು ಬಾಲ್ಯಾವಸ್ಥೆಗೆ ಬಂದಾಗ ನಾನು ಈ ಪತ್ರಿಕೆಗಳ ಬಗ್ಗೆ ತಿಳ್ಕೊಂಡಿದ್ದೇನೆ. ಪತ್ರಿಕಾ ವರದಿಗಾರರಂದರೆ ಏನು, ಮಾಧ್ಯಮಗಳಂದರೆ ಏನು ಅಂತೇಳಿ. ಸೊ ಇಂದಿನ ಒಂದು 30-35 ವರ್ಷಗಳ ಒಂದು ನಿಕಟ ಬಾಂಧವ್ಯ ನನಗೆ ಇಲ್ಲಿಯ ಪತ್ರಿಕಾ ವರದಿಗಾರರೊಂದಿಗಿದೆ. ಮತ್ತು ಈ ದೇವರಾಜ ಅರಸವರ ಕಾಲದಿಂದ ಈ ಒಂದು ಪತ್ರಿಕಾ ಭವನ ಇಲ್ಲಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ಒಂದು ಪತ್ರಕರ್ತರ ಸಂಘ ಚಟುವಟಿಕೆಯಿಂದ ಕೂಡಿಕೊಂಡು ಪುತ್ತೂರಿನ ಸುತ್ತಮುತ್ತಲ ವರದಿಯನ್ನು ಜಗತ್ತಿಗೆ ಪ್ರಸಾರ ಮಾಡುವಂಥ ಕೆಲಸ ಆಗಿದೆ. ಇವತ್ತು ಪುತ್ತೂರಿನ ಸ್ಥಿತಿಗತಿಗಳನ್ನು ಅಚ್ಚುಕಟ್ಟಾಗಿ ಜಗತ್ತಿಗೆ ಪ್ರಸಾರ ಮಾಡುವ ಮೂಲಕ ಪುತ್ತೂರಿನ ಸರ್ವತೋಮುಖ ಬೆಳವಣಿಗೆ ಜಗಜ್ಜಾಹೀರಾಗಿದೆ ಮತ್ತು ಜನರಿಗೆಲ್ಲರಿಗೆ ಪರಿಚಯ ಆಗಿದೆ. ಇಲ್ಲಿರುವಂಥ ಪತ್ರಿಕಾ ಮಾಧ್ಯಮ ಪತ್ರಕರ್ತರ ಸಂಘದಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯ ಮೂಡಿದೆ ಅಂತ ಹೇಳೋದು ನನಗೆ ಭಾಳ ಬೇಸರದ ಸಂಗತಿ. ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಹತ್ರ ಏನು ಜಿಲ್ಲಾಧಿಕಾರಿಗಳ ಹತ್ರನೇ ಇತ್ತು, ಇಲ್ಲಿರುವಂಥ ಪತ್ರಿಕಾ ವರದಿಗಾರರ ಒಳಗೆ ಇರುವಂಥ ಭಿನ್ನಾಭಿಪ್ರಾಯವನ್ನು ಸರಿ ಮಾಡಿಸಬೇಕು ಅಂತೇಳಿ ನಾನು ಕೂಡ ಖುದ್ದಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಸಲಹೆ ಮಾಡಿದೆ. ಸರ್, ಪುತ್ತೂರಿನ ಪತ್ರಕರ್ತರ ಸಂಘದಲ್ಲಿ ಒಂದು ಸಣ್ಣ ಗಲಾಟೆ ಎದ್ದಿದೆ, ಅದನ್ನು ಸರಿ ಮಾಡಬೇಕು ಅಂತ. ಅದಕ್ಕೆ ಪೂರಕವಾಗಿ ನೀವು ಕೂಡ ಪರ ವಿರೋಧ ಬಣಗಳವರು ದೂರನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಇವತ್ತು ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ವಾರ್ತಾ ಇಲಾಖೆ ಅಧಿಕಾರಿಗಳು ಇದನ್ನು ಒಂದು ಮಾತುಕತೆಗೆ ಬಂದಿದ್ದಾರೆ. ಇದು ತುಂಬ ಸಂತೋಷ. ನಾನು ಕೂಡ ಸಾರ್ವಜನಿಕರ ಪರವಾಗಿ ನನ್ನ ಒಂದು ಅಭಿಪ್ರಾಯನ ಕೊಟ್ಟಿದ್ದೇನೆ.